ಮಾತುಕತೆ ರಿಕ್ಷಾ ಚಾಲಕರು ಈಗಲ್ಲ, ನಾನು ಸಣ್ಣದಿರುವಾಗಲೇ ಬಹುಶಃ ಈ ಜಂಕ್ಷನ್ ಅಲ್ಲಿ ನೋಡ್ತಾ ಇದ್ದೇನೆ. ರಿಕ್ಷಾ ಚಾಲಕರು ಇಲ್ಲಿ ಮತ್ತು ಮಾಲಕರು ಅತ್ಯಂತ ಪ್ರಾಮಾಣಿಕತೆಯಿಂದ ದುಡಿದು ಸ್ವಾಭಿಮಾನದ ವ್ಯಕ್ತಿತ್ವ ಜೊತೆಯಲ್ಲಿ ಈ ನಮ್ಮ ಉಳ್ಳಾಲ ಪ್ರದೇಶ ಅಭಿವೃದ್ಧಿಗೆ ಅದರದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಸ್ಟಾರ್ಟಿಂಗ್ ನಾನು ಇಲ್ಲಿ ಬರುವಂಥ ಸಂದರ್ಭ ಬಹಳಷ್ಟು 10 ವರ್ಷಗಳಿಂದ ಬಂದ ಸಂದರ್ಭದಲ್ಲಿ ರಿಕ್ಷಾ ಚಾಲಕರು ದೊಡ್ಡ ಮಟ್ಟ ಬೇಡಿಕೆ ಏನಿಲ್ಲ, ನಮಗೊಂದು ಪ್ಯಾಕ್ ಮಾಡಿ ಕೊಡಿ, ನಮಗೊಂದು ಹಂಪು ಕೊಡಿ, ಇದನ್ನೆಲ್ಲ ಕೇಳ್ತಿದ್ವಿ. ಮತ್ತೆ ನಮ್ಗೆ ರಸ್ತೆ ಸರಿ ಇಲ್ಲ, ರಸ್ತೆ ಸರಿ ಮಾಡಿ ಕೊಡಿ ಅಂತ. ಆವಾಗ ಬಹುಶಃ ಇಲ್ಲಿ ನಿಂತಿದೆ ಅಲ್ಲಿ ಮಾತ್ರ ಕಾಣ್ತಿತ್ತು. ಈಗಾಗೆಲ್ಲ ಇಲ್ಲಿ ನಿಂತರೆ ನಿಮಗೆ ಹೊರೊಬ್ರು ನಮ್ಮ ಓಪಿಜಿ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರೆ ಅದು ಕಾಂಗ್ರೆಸ್ ಮಾಡಿ ಕೊಟ್ಟಿದೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ಡಬಲ್ ರಸ್ತೆ ನೀವು ಯಾರು ಕೂಡ ಕನಸಿನಲ್ಲಿ ಕೇಳಿಲ್ಲ, ನಮಗೆ ಬರೀ ಪ್ಯಾಚ್ ಮತ್ತು ಡಾಮರ್ ಕೈ ಕೇಳಿದ್ವಿ. ಇದನ್ನು ನಾವು ಡಬಲ್ ರಸ್ತೆ ಆಗಿ ಇವತ್ತು ಪರಿವರ್ತನೆ ಮಾಡಿ ಮತ್ತೆ ಇದನ್ನು ಸೌಂದರ್ಯೀಕರಣಕ್ಕೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೋಟಿ ರೂಪಾಯಿಯ ಅನುದಾನ ಬಿಡುಗಡೆ ಆಗಿದೆ, ಸುಂದರವಾಗ್ತದೆ. ಈ ಸಂದರ್ಭದಲ್ಲಿ ರಿಕ್ಷಾ ಚಾಲಕರ ಬೇಡಿಕೆ ಇತ್ತು, ನೀವೆಲ್ಲ ಚೆನ್ನಾಗಿ ಮಾಡಿದ್ದೀರಿ, ನಮ್ದು ನಿಲ್ಲಿಕ್ಕೆ ಸರಿ ಗ್ರಾಮೀಣ ಮಟ್ಟದಲ್ಲಿ ನೀವು ಬಹುಶಃ ನಿಲ್ಲಿಗೆ ಮಳೆಗಾಲದಲ್ಲಿ ಮತ್ತು ಬಿಸಿಲಲ್ಲಿ ಕುಂಜಮನಕ ಬೇಡಿಕೆ ಇಟ್ಟಿದ್ರು. ನಾನು ಹೇಳಿದೆ ಖಂಡಿತವಾಗಿ ಬೇರೆ ಬೇರೆ ಕಡೆ ಮಾಡುವಾಗ ಇಲ್ಲಿ ಕೂಡ ನಾವು ರಿಪೇರಿ ಮಾಡಿ ಕೊಡ್ತೇನೆ ಅಂತ ಹೇಳಿ ಅದಕ್ಕೆ ಅನುಗುಣವಾಗಿ ನಾವು ಇವತ್ತು ಇದನ್ನು ತಯಾರು ಮಾಡಿ ಇವತ್ತು ಕೊಟ್ಟಿದ್ದೇವೆ. ಅದರಲ್ಲಿ ನಾವು ಜನರಿಗೆ ಏನೆಲ್ಲ ಪ್ರಯೋಜನ ಆಗಬೇಕಾ ಅವರಿಗೆ ಮಾಡೋದು ಕೆಲಸದ ಜವಾಬ್ದಾರಿ, ಅದು ನನ್ನ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಅದಕ್ಕೆ ನೀವು ಆದಷ್ಟು ಎಲ್ಲ ತಮ್ಮ ರಿಕ್ಷಾ ಚಾಲಕರಿಗೆ ಶುಭಾಶಯ ಸಲ್ಲಿಸಿಕೊಂಡು ನೀವು ಆದಷ್ಟು ಪ್ರಾಮಾಣಿಕತೆಯಿಂದ ನಿಯತ್ತಿನಿಂದ ತಮ್ಮ ಕೆಲಸವಂತ ಮಾಡಿ ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂತಹ ದಿನಗಳು ಆದಷ್ಟು ಶೀಘ್ರದಲ್ಲಿ ಇವತ್ತು ಬರಲಿ ಅಂತ ನಾನು ಇವತ್ತು ಹೇಳಿಕೊಂಡು ನಿಮ್ಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಬಹುಶಃ ನನಗೆ ಬೇರೆ ಬೇರೆ ಕಾರ್ಯಕ್ರಮ ಮತ್ತೆ ಇವತ್ತು ಬೀದರ್ಗೆ ಈಗ 6 ಗಂಟೆಗೆ ಹೋಗ್ಲಿಕ್ಕೆ ಇದ್ದ ಕಾರಣ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ಅನುಮತಿ ಕೊಡಬೇಕು. ಈಗಾಗಲೇ ಉಸ್ಮಾನ್ ಅವರ ಮನವಿ ಮೇರೆಗೆ ಕಲ್ಲಾಪಿನಲ್ಲಿ ಕೂಡ ಕೆಲಸ ಆಗ್ತಿದೆ ಅಲ್ಲ, ಕಲ್ಲಾಪದ ಕೂಡ ಇವತ್ತು ಕೆಲಸ ಇವತ್ತು ಮಾಡೋದು ಅವಕಾಶ ಮಾಡ್ತದೆ. ಅದಕ್ಕಾಗಿ ಎಲ್ಲ ವರ್ಗದವರಿಗೂ ಕೂಡ ನ್ಯಾಯ ಸಿಗಬೇಕು, ಎಲ್ಲರಿಗೂ ನಮ್ಮ ಅಭಿವೃದ್ಧಿಯ ಪಾಲು ಬರೀ ಕೆಲವರಿಗೆ ಮಾತ್ರ ಕೂಡ ಸಿಗ್ಬೇಕಂತೇಳಿ ನಮ್ಮ ಈ ಒಂದು ಕೆಲಸ ನಾವು ಮಾಡಿದ್ರೆ ಹೇಳಿಕೊಂತ 2 ಮಾತು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ. ಇದರ ಸಂದರ್ಭದಲ್ಲಿ ನಾನು ಒಂದು 5 ಸೆಕೆಂಡ್ ಮಾತ್ರ ನಿಲ್ಲುವುದು. ನಿಮಗೆ ಗೆಂದಪಾಡಿ ಕರ್ತನ ಜನರು ಒಂದು ಮಾತನಾಡ, ಅದು ನನಗೆ ದೊಡ್ಡ ಸನ್ಮಾನ, ಅದಕ್ಕೆ ದೊಡ್ಡ ಸನ್ಮಾನ ಇರುವುದಿಲ್ಲ. ಪ್ರಜಾಪ್ರಭುತ್ವದ ನಿಜವಾದ ಅರ್ಥ ಏನಂತ ಹೇಳಿದ್ರೆ ಜನರು ಬಂದು ನಮ್ಮ ಹತ್ರ ಕೇಳಬಾರ್ದಂತ ನಮಗೆ ಈ ಕೆಲಸ ಮಾಡಿ ಕೊಡಿ ಅಂತ ಹೇಳಿ. ಯಾಕೆ ನಾವು ಅವರ ಕಷ್ಟ ನೋಡಿಕೊಂಡು ನಾವು ಕೆಲಸ ಮಾಡಿ ಕೊಡಬೇಕು. ಇನ್ನು ಜನರಿಗೆ ಇರಬೇಕು, ಓಟ್ನ ಟೈಮಲ್ಲಿ ನಾವು ಒಂದು ಓಟ್ ಕೇಳಬಾರ್ದಂತೆ, ಇವ್ರು ಕೆಲಸ ಮಾಡ್ದಂತೇಳಿ ಓಟು ಕೊಟ್ಟು ಕಲಿಸ್ಬೇಕಂತಿದ್ದ. ಆ ರೀತಿ ನಮ್ಮ ಕೆಲಸ ಮಾಡೋದು ಹೇಳಿಕೊಂಡು 2 ಮಾತು ಶಾಸಕರಿಗೆ ನಮ್ಮ ಯೂನಿಯನ್ ಅಧ್ಯಕ್ಷರಾದಂತಹ ಅನೀಫ್ ಅವರು ಸಾಲು ಹೊಂದಿಸಿ ಸನ್ಮಾನಿಸಬೇಕಾದ ತಮ್ಮಲ್ಲಿ ವಿನಂತಿ. ಅವರಿಗೆ ಕಿರು ಕಾಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದ ಸರ್. ನನಗೆ ಉಳ್ಳಾಲ ನಗರ ಪುರಸಭೆಯ ಅಧ್ಯಕ್ಷರಾದಂತ ಅವರಿಗೂ ಕೂಡ ಇನ್ನು ಉಪಾಧ್ಯಕ್ಷರಾದಂತ ಅಯ್ಯೂಬ್ ಉಳ್ಳಾಲ್ರವರಿಗೆ ನಮ್ಮ ಮಾಜಿ ಅಧ್ಯಕ್ಷರಾದಂತ ಇಸ್ಮಾಯಿಲ್ ರವರು ಸಾಲು ಹೊಂದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಉಳ್ಳಾಲ ನಗರಸಭೆಯ ಪೌರಾಯುಕ್ತರಾದ ರಾಯಪ್ಪರವರಿಗೆ ನಮ್ಮ ಕೋಶಾಧಿಕಾರಿ, ಅದೇ ರೀತಿ ನಮ್ಮ ಈ ನಿಲ್ದಾಣಕ್ಕೆ ಬೇಕಾಗಿ ಅಹೋರಾತ್ರಿ ದುಡಿದು ನಮ್ಮೊಂದಿಗೆ ಸಹಕರಿಸಿದಂತ ಸ್ಥಳೀಯ ನಗರಸಭೆಯ ಸದಸ್ಯರಾದಂತ ಇಬ್ರಾಹಿಂ ಅಶ್ರಾಬ್ರವರಿಗೆ ಅಶ್ರಫ್ ಫಾತಿಪುರವರು ಸಾಲು ಹೊಂದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಸಭೆಗೆ ಆಗಮಿಸಿದಂತ ಎಲ್ಲ ಅತಿಥಿಗಳಿಗೂ ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ಇಲ್ಲಿ ಕುಡಿಯುವ ವ್ಯವಸ್ಥೆ ಇದೆ, ಅದನ್ನೆಲ್ಲ